समरम्भकरं पवनप्रियवासिनि हासरते शिखरि शिरोमणितुङ्गहिमालय शृङ्गनिजालय मध्यगते। అమ్మా ఇరేనా జోకులు ఎంకులు భజనే మల్పువయే అమ్మా ఇరేనా జోకులు ఎంకులు భజనే మల్పువయే ತಾಳಮೇಳ ಪಾಡೊಂದು ಭಕ್ತಿ ಭಾವದಿ ಒಂದು ತಾಳಮೇಳ ಪಾಡೊಂದು ಭಕ್ತಿ ಭಾವದಿ ಒಂದು ಇರೇನೇ ನೆನೆಪುವಯೇ ಇರೇನೇ ನೆನೆಪುವಯೇ ಅಮ್ಮ ಇರೇನಾ ಜೋಕುಲು ಎಂಕುಲು ಭಜನೆ ಮಲ್ಪುವಯೇ ಭಜನೆ ಮಲ್ಪುವಯೇ। ನಮಸ್ಕಾರ ವೀಕ್ಷಕರೇ, ನವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಿಶ್ರೀ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಮನೆಯಲ್ಲೂ ನೆಲೆಸಿರುವಂತಹ ಉಳ್ಳಾಳ್ತಿ, ದುರ್ಗಾಂಬೆ, ಭ್ರಮರಾಂಬೆ ಹೀಗೆ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೇವೆ. ಬನ್ನಿ, ಇವತ್ತಿನ ನವಕ್ಷೇತ್ರ ದರ್ಶನ ಕಾರ್ಯಕ್ರಮದಲ್ಲಿ ಈ ದೇವಿಯ ಮಹಿಮೆಯನ್ನು ತಿಳಿಯೋಣ. ನಂಬುದು ಬೈದಿನ ಬಾಲಿಲು ಪಂಡಿದು ನಂಬಿಕೆ ಕೊರುಪಾರ ನಂಬುದು ಬೈದಿನ ಬಾಲಿಲು ಪಂಡಿದು ನಂಬಿಕೆ ಕೊರುಪಾರ ಅಂಬಿಕೆ ಇರೆನು ನಂಬುದು ನಟೋನುವೆ ಅಂಬಿಕೆ ಇರೆನು ನಂಬುದು ನಟೋನುವೆ ಇಂಬುನು ಒದಗವರ ಅಮ್ಮ ಇಂಬುನು ಒದಗವರ ಅಮ್ಮ. ಅರುಣಾಸುರನ ಅಟ್ಟಹಾಸವು ಮಿತಿಮೀರಿದಾಗ ದೇವಿಯು ದುಂಬಿ ರೂಪದಲ್ಲಿ ಬಂದು ಅವನನ್ನು ಸಂಹರಿಸುತ್ತಾಳೆ. ಆದ್ದರಿಂದಲೇ ದೇವಿಗೆ ಭ್ರಮರಾಂಬಿಕೆ ಎಂದು ಹೆಸರು ಬಂತು ಎಂದು ಹೇಳಲಾಗಿದೆ. ಇನ್ನು ದೇವಾಲಯವನ್ನು ಪ್ರವೇಶಿಸುವಾಗ ಇಲ್ಲಿ ಒಂದು ಬೃಹತ್ ಬಂಡೆ ಇದ್ದು ಆ ಬಂಡೆಯಿಂದಲೇ ದೇವಿ ದುಂಬಿ ರೂಪದಲ್ಲಿ ಬಂದು ಅರುಣಾಸುರನನ್ನು ಸಂಹರಿಸಿದಳು ಎಂದು ಹೇಳಲಾಗುತ್ತದೆ. ಬಗೆ ಬಗೆ ಪೂತ ಸೇವೆಲು ಇರೆಗು ಬಗೆ ಬಗೆ ಪೂತ ಸೇವೆಲು ಇರೆಗು ಕೊಲ್ಲೂರ ಕ್ಷೇತ್ರಡುಯೇ ಕೊಲ್ಲೂರ ಕ್ಷೇತ್ರಡುಯೇ ಅಮ್ಮ ಇರೇನಾ ಜೋಕುಲು ಎಂಕುಲು ಭಜನೆ ಮಲ್ಪುವಯೇ ಅಮ್ಮ ಇರೇನಾ ಜೋಕುಲು ಎಂಕುಲು ಭಜನೆ ಮಲ್ಪುವಯೇ. ಎಲ್ರಿಗೂ ನವರಾತ್ರಿಯ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಇತಿಹಾಸ ಪ್ರಸಿದ್ಧವಾದಂಥ ನಮ್ಮ ದೇಶದಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಕ್ಷೇತ್ರದಲ್ಲಿದ್ದೇವೆ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಲ್ಲದೆ ನಮ್ಮ ರಾಜ್ಯಕ್ಕೆ ಅಲ್ಲದೆ ನಮ್ಮ ದೇಶದಲ್ಲಿ ಒಂದು ಪ್ರಸಿದ್ಧವಾದಂಥ ದೇವಿ ದೇವಸ್ಥಾನವಾಗಿದೆ.
ಅದರಲ್ಲೂ ವಿಶೇಷವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಭಾಳಷ್ಟು ವರ್ಷಗಳ ಹಿಂದೆ ಇಲ್ಲಿ ಸ್ಥಾಪನೆಯಾದಂಥ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮ ಈ ಪರಿಸರದ ಜನರು ಭಾಳಷ್ಟು ಭಕ್ತಿಯಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ. ನಾವು ಒಂದು ರೀತಿಯಲ್ಲಿ ನವರಾತ್ರಿ ಹಬ್ಬ ಹೇಳಿದರೆ ನಮ್ಮ ಪರಿಸರದ ಜನರಿಗೆ ಅಲ್ಲದೆ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೆ ಒಂದು ಭಾಳಷ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಹಬ್ಬವಾಗಿದೆ. ವಿಶೇಷವಾಗಿ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲ್ನಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಭಾಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಒಂದು ರೀತಿಯಲ್ಲಿ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಆಶೀರ್ವಾದದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಈ ದೇವಸ್ಥಾನಕ್ಕೆ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಒಂದು ನಂದಿನಿ ನದಿಯ ತಟದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ಹಲವಾರು ವರ್ಷಗಳ ಹಿಂದೆ ಒಂದು ಇತಿಹಾಸ ಪ್ರಸಿದ್ಧವಾಗಿ ಸ್ಥಾಪನೆ ಆಯಿತು. ಇಲ್ಲಿ ವಿವಿಧ ರೀತಿಯಲ್ಲಿ ದೇವರನ್ನು ನಾವು ವಿವಿಧ ರೀತಿಯಲ್ಲಿ ದೇವರನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದು ಯಕ್ಷಗಾನದ ರೂಪದಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ರೂಪದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು ನಾವು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ನವರಾತ್ರಿಯ ಈ 9 ದಿನಗಳಲ್ಲಿ ದೇವಿಯನ್ನು ಇಲ್ಲಿ ನಾವು ಭಯ ಭಕ್ತಿಯಿಂದ ಒಂದು ವಿಶೇಷವಾಗಿ ಧಾರ್ಮಿಕವಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಉತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಗೆ ದೇವಸ್ಥಾನದ ಮುಖಾಂತರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲಿ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಶ್ರೀ ದೇವಿಯ ಒಂದು ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ದೊರೆಯುವಂತೆ ಆಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಟೀಲದ ದುರ್ಗೆ ನನ್ನ ಪಾವನ ಬದುಕೆ, ಕಟೀಲದ ದುರ್ಗೆ ನನ್ನ ಪಾವನ ಬದುಕೆ. ಕಟೀಲದ ಕ್ಷೇತ್ರದ ಈಶ್ವರಿ, ಈ ಭೂಮಿನ ತಾಂಕುನ ಶಂಕರಿ. ಕಟೀಲದ ಕ್ಷೇತ್ರದ ಈಶ್ವರಿ, ಈ ಭೂಮಿನ ತಾಂಕುನ ಶಂಕರಿ. ಆನಂದಿನಿ ತುದೆ ಬರಿಟು ನೆಲೆಯಾತಿನ ಭ್ರಮರಾಂಬೆ, ಇರೆ ದರ್ಶನ ಒದಗಾಲೆ. ಕಟೀಲದ ಕ್ಷೇತ್ರದ ಈಶ್ವರಿ, ಈ ಭೂಮಿನ ತಾಂಕುನ ಶಂಕರಿ. ದಲ್ಲಿ ಕಾಣಸಿಗುವವಳು. ಅದರ ಮುಂದೆ ನಾವು ಮೂರ್ತಿಯನ್ನಿಟ್ಟು ಅಲಂಕಾರ ಮಾಡ್ತೇವೆ. ನವರಾತ್ರಿ ಎನ್ನುವಂಥದ್ದು ಜಗತ್ಪ್ರಸಿದ್ಧವಾದದ್ದು. ಶರತ್ಕಾಲೆ ಮಹಾಪೂಜಾ ಕ್ರಿಯತೆ ಯಾಚ ವಾರ್ಷಿಕಿ ಅಂತ ಸ್ವತಃ ದೇವಿಯೇ ಎಂದಂತಹ ಮಾತು. ಅಂತಹ ಶರನ್ನವರಾತ್ರಿ ಪಾಡ್ಯದಿಂದ ಆರಂಭಿಸಿ ದಶಮಿವರೆಗೆ ಅತ್ಯಂತ ವೈಭವದಿಂದ ಕಟೀಲಿನಲ್ಲಿ ನಡೀತದೆ. ಶ್ರೀಕ್ಷೇತ್ರ ಕಟೀಲಿನಲ್ಲಿ ನವರಾತ್ರಿ ಅಂದರೆ ವಿಶೇಷವಾದಂತಹ ದೇವರಿಗೆ ಅಭಿಷೇಕ ಆಗ್ತದೆ. ನಿತ್ಯವೂ ಒಂದು ಅಭಿಷೇಕ, ಒಂದು ಅಲಂಕಾರ. ಆದರೆ ನವರಾತ್ರಿಯ ಸಂದರ್ಭದಲ್ಲಿ 2 ಬಾರಿ ದೇವರಿಗೆ ಅಭಿಷೇಕ ಆಗಬೇಕು, 2 ಬಾರಿ ಅಲಂಕಾರ ಆಗಬೇಕು. ಆ ರೀತಿಯಲ್ಲಿ ದೇವರ ಆರಾಧನೆ ನಡೀತದೆ. ಸುಮಾರು 16 ಗಂಟೆಗಳ ಕಾಲ ದೇವರ ಒಳಗೆ ಅರ್ಚಕರು ಅವರ ಸರದಿಯಂತೆ ದೇವರಲ್ಲಿ ನಿರಂತರವಾದಂತಹ ಅರ್ಚನೆ ಪೂಜಾದಿಗಳು ನಡೆಸುವುದು ಕಟೀಲಿನ ವೈಶಿಷ್ಟ್ಯ. ಅದರೊಂದಿಗೆ ಪ್ರತಿದಿನವೂ ಒಂದು ತಿಥಿಗೆ ಒಂದರಂತೆ ದೇವರ ರಂಗಪೂಜೆ ನಡೀತದೆ. ಅತ್ಯಂತ ವೈಭವದಿಂದ ನಡೆಯುವಂಥದ್ದು.
ಮಹಾನವಮಿ ದಿವಸ ಒಂದು ದೇವರ ರಂಗಪೂಜೆ ಮಾತ್ರ, ಅದಕ್ಕೆ ಮಹಾರಂಗಪೂಜೆ ಅಂತ ಹೆಸರು. ಸುಮಾರು 2.5 ಗಂಟೆಗಳ ಕಾಲ ಒಂದು 750ರಿಂದ 800 ಆರತಿಗಳನ್ನು ಮಾಡುವ ಮೂಲಕವಾಗಿ ರಂಗಪೂಜೆಯನ್ನು ವಿಶೇಷವಾಗಿ ಮಾಡಲಾಗ್ತದೆ. ಆ ದಿವಸ ಬಂದ ಭಜಕರಿಗೆಲ್ಲರಿಗೂ ಸಹ ರಂಗಪೂಜೆಯ ಪ್ರಸಾದ ರೂಪವಾದಂತಹ ಕಡುಬನ್ನು ಹಾಕುವಂಥದ್ದು ಸಹ ಕಟೀಲಿನ ವೈಶಿಷ್ಟ್ಯ. ದುರ್ಗಾಷ್ಟಮಿಯಾದಂತಹ ಇಂದು ಆ ರಂಗಪೂಜೆಯ ಕಡುಬು ಮಾಡಲಿಕ್ಕಾಗಿ ಪ್ರತ್ಯೇಕವಾದಂತಹ ಮುಹೂರ್ತ ಅಂತ ಹಿಂದಿನ ನಿರ್ಧಾರವಾದದ್ದು. ಆ ಮುಹೂರ್ತದಲ್ಲಿ ಒಂದು ದೋಣಿಯಲ್ಲಿ ನಾವು ದೇವರ ಆ ರಂಗಪೂಜೆಯ ಮೂಡೆಗೆ ಬೇಕಾದಂತಹ ಉದ್ದಿನಬೇಳೆ ಮತ್ತು ಅಕ್ಕಿಯ ಬಂಧವನ್ನು ಕಲಸಿ ಮಾಡತಕ್ಕಂಥದ್ದು ಕಟೀಲಿನ ವೈಶಿಷ್ಟ್ಯ. ಇದರೊಂದಿಗೆ ಲಲಿತಾ ಪಂಚಮಿ ದಿವಸ ದೇವಸ್ಥಾನದ ಹೆಸರಲ್ಲಿ ಭಕ್ತಾದಿಗಳ ಸಹಯೋಗದೊಂದಿಗೆ ಚಂಡಿಕಾಹೋಮ ಆಗ್ತದೆ. ಬೇರೆ ದಿವಸ ಚಂಡಿಕಾಹೋಮ ಆಗುವುದು ಹರಕೆ, ಇದು ದೇವಸ್ಥಾನದ ಒಳಾಂಗಣದಲ್ಲಿ ನಡೆಯತಕ್ಕಂತಹ ಚಂಡಿಕಾಹೋಮ ದೇವರ ಸಾನ್ನಿಧ್ಯ ವೃದ್ಧಿಗಾಗಿ ಕಾರಣ ಆಗ್ತದೆ. ಇದರೊಂದಿಗೆ ಸಹಸ್ರಾರು ಜನರಿಗೆ ಪ್ರತಿದಿನವೂ ಅನ್ನದಾನ ಸೇವೆ ನಿರಂತರವಾಗಿ ನಡೀತಾ ಉಂಟು. ಅದರೊಂದಿಗೆ ಕಟೀಲಿನ ಆಸುಪಾಸಿನ ಕೊಡತ್ತೂರು, ಕಟೀಲು, ಆಮೇಲೆ ಎಕ್ಕಾರು ಮತ್ತು ಮಂಗಳೂರಿನಿಂದ ಇಲ್ಲಿಗೆ ಹುಲಿ ಇತ್ಯಾದಿ ವೇಷಗಳು ಮತ್ತು ಸ್ಥಳೀಯರು ಒಂದಷ್ಟು ಜನ ಅವರವ್ರದ್ದೇ ಆದ ಒಂದು ಟೀಮ್ ಕಟ್ಟಿಕೊಂಡು ಇಲ್ಲಿ ಹುಲಿ ವೇಷಗಳನ್ನು ನಡೆಸುವಂಥದ್ದು ಯಾವಾಗಲೂ ವೈಭವದಲ್ಲಿ ಆಗ್ತದೆ. ಈ ಸಲ ಕೊರೋನಾದಿಂದಾಗಿ ಸಂಕ್ಷೇಪವಾಗಿ ಮಾಡ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಕ್ಷಗಾನಗಳು ಎಲ್ಲ ನಡೆಯುವಂಥದ್ದು ಕಟೀಲಿನ ವೈಶಿಷ್ಟ್ಯ. ದೇವಿ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಅನುಗ್ರಹಿಸ್ತಾಳೆ ಎನ್ನುವಂಥದ್ದು ಶಾಸ್ತ್ರವಚನ. ಅದರಂತೆ ಕಟೀಲಿನಲ್ಲಿ ಅತ್ಯಂತ ವೈಭವದಿಂದ ಪ್ರತಿ ವರ್ಷವೂ ಸಹ ನವರಾತ್ರಿ ಆಚರಣೆ ಮಾಡಲಾಗ್ತದೆ. ಒಟ್ಟು 4 ರಂಗಪೂಜೆಗಳನ್ನು ಪ್ರತ್ಯೇಕವಾಗಿ ಮಾಡುವಂಥದ್ದು ಈ ನವರಾತ್ರಿಯ ವಿಶೇಷ. ಆ ರಂಗಪೂಜೆ ಆರಂಭಕ್ಕಿಂತ ಮೊದಲು ಇಲ್ಲಿಯ ನಮ್ಮ ಕಟೀಲಿನ ಆಸುಪಾಸಿನ ಬ್ರಾಹ್ಮಣ ಸಮುದಾಯದವರು ಇಲ್ಲಿ ಸಂಕೀರ್ತನೆ ಆರಂಭಿಸ್ತಾರೆ. ಮುಗಿದ ಮೇಲೆ ರಂಗಪೂಜೆ ಮುಗಿದ ಮೇಲೆ ಅದು ಮುಕ್ತಾಯಗೊಳ್ತದೆ. ಈಗ ಒಂದು ಅದಕ್ಕೆ ಬೇರೆ ಬೇರೆ ಹೆಜ್ಜೆಗಳಲ್ಲಿ ಒಂದು ತಾಳಗಳಲ್ಲಿ ಆ ಒಂದು ಸಂಕೀರ್ತನೆ ಮಾಡುವುದು ನೋಡುವುದಕ್ಕೆ ಅತ್ಯಂತ ಚಂದ. ಕೊನೆಯ ದಿವಸ ಮಹಾರಂಗಪೂಜೆ ದಿವಸ ಇಷ್ಟೂ ದಿನದ ಆ ಸಂಕೀರ್ತನೆ ಮಾಡಿದವರ ಬ್ರಹ್ಮಾರ್ಪಣ ಪ್ರಕ್ರಿಯೆ ಇದೆ. ಈ ನವರಾತ್ರಿಯ ಪೂಜೆಯ ಸಂದರ್ಭದಲ್ಲಿ ಯಾರು ದೇವರಿಗೆ ಪೂಜೆ ಮಾಡ್ತಾರೆ, ಪೂಜೆಗೆ ಸಹಾಯ ಮಾಡ್ತಾರೆ, ಅವರೆಲ್ಲರೂ ಸಹ ದೀಕ್ಷಾಬದ್ಧರಾಗಿ ಯಜ್ಞೋಪವೀತವನ್ನು ಪ್ರತ್ಯೇಕ ಹಾಕಿಕೊಂಡು ರಾತ್ರಿ ಮಾತ್ರ ಊಟದೊಂದಿಗೆ ಈ ಸೇವೆಯನ್ನು ಮಾಡಬೇಕು. ಅಂತಹ ವ್ರತಾಚರಣೆಯಲ್ಲಿ ಮಾಡುವಂತಹದ್ದು ಸಹ ಕಟೀಲಿನ ಪರಂಪರೆ. ಮಲ್ಲಿಗೆ ರಾಶಿಡು ಬೆಳಗುನ ಇರೆ ಅಲಂಕಾರ, ತೂಯಿನ ಕಣ್ಣಿಗೆ ಇಚ್ಚಿ ಕಷ್ಟದ ಭಾರ, ಲೋಕನು ಕಾಪುಲೆಯೇ ಅಪ್ಪೆ ಕೀರ್ತಿನು ಬೆಳಗಾಲೆ, ಲೋಕನು ಕಾಪುಲೆಯೇ ಅಪ್ಪೆ ಕೀರ್ತಿನು ಬೆಳಗಾಲೆ, ಇಲೇಲು ಜನ್ಮೊಡು ಈ ಪುಣ್ಯ ಮಣ್ಣು
ಕಟೀಲು ಶ್ರೀ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ಇಲ್ಲಿ 9 ದಿವಸದ ನವರಾತ್ರಿ ಉತ್ಸವ ಪ್ರತಿ ವರ್ಷವೂ ಜರುಗುತ್ತಾ ಇರುತ್ತದೆ. ಇಲ್ಲಿಯ ಕಾರ್ಯಕ್ರಮ ಅಂದರೆ ಈ ಸಾರಿ ಕೋವಿಡ್-19 ಬಂದ ಕಾರಣ DC ಅವರು ಆರ್ಡ್ರ್ ಮಾಡಿದ್ರಿಂದ ನಾವು ಸರಳ ರೀತಿಯಲ್ಲಿ ನವರಾತ್ರಿಯನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ಶಾಲಾ ನಮ್ಮ ಶಾಲೆಯ ಮಕ್ಕಳಿಂದ ವಾಲಂಟಿಯರ್ಸ್ ಆಗಿ ಬಂದು ಭಕ್ತರನ್ನು ಒಳ್ಳೆಯ ರೀತಿಯಲ್ಲಿ ಸಾಲಿನಲ್ಲಿ ನಿಂತು ಅವರನ್ನು ಥರ್ಮಲ್ ಸ್ಕ್ರೀನಿಂಗ್ ಮತ್ತು ಸ್ಯಾನಿಟೈಸೇಷನ್ ಮಾಡಿ DC ಹೇಳಿದಂತೆ ಒಬ್ಬರಿಂದ ಒಬ್ಬರಿಗೆ ತುಂಬ ಡಿಸ್ಟೆನ್ಸ್ ಇಟ್ಟುಕೊಂಡು ದೇವರ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ಭಕ್ತಾದಿಗಳಿಂದ ಪ್ರತಿ ದಿವಸ ಭಜನೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದರಿಂದ ಮತ್ತು ಹಾಗೆಯೇ ಭಕ್ತಾದಿಗಳು ಸೇವೆ ಮಾಡಿ ತೆರಳುವಾಗ ಅವರಿಗೆ ಅನ್ನ ಪ್ರಸಾದವನ್ನು ವಿಸ್ತರಿಸಲಾಗಿದೆ. ನಾವು ಇವತ್ತು ಈ ಸಾರಿ ಅನ್ನ ಪ್ರಸಾದವನ್ನು ಬೆಳಿಗ್ಗೆ 9ರಿಂದ ರಾತ್ರಿ 10 ಗಂಟೆಯವರೆಗೂ ಹಂಚುತ್ತಾ ಇದ್ದೇವೆ. ಭಕ್ತಾದಿಗಳು ಬಂದು ಸಂತೋಷದಿಂದ ಸ್ವೀಕಾರ ಮಾಡಿ ಅವರ ಈ ದೇವರ ಪ್ರಾರ್ಥನೆಯಲ್ಲಿ ಸಲ್ಲಿಸಿ ಅವರು ಸಂತೋಷವಾಗಿ ಮನೆಗೆ ಹೊರಡುವುದನ್ನು ನಾವು ಖುದ್ದಾಗಿ ಕಂಡಿದ್ದೇವೆ. ಹಾಗೆಯೇ ಇಲ್ಲಿ 9 ದಿವಸ, ನಾಳೆ ನವಮಿಯ ದಿವಸ ಇಲ್ಲಿ ತುಂಬ ವಾಹನಗಳು ಬಂದು ಅದಕ್ಕೆ ಪೂಜೆ ಮಾಡಿಸಿ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ನಾಡಿದ್ದು ದಶಮಿಯ ದಿವಸ ಜನರು ದೇವರಿಗೆ ಸೇವೆ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗುವ ವ್ಯವಸ್ಥೆಯನ್ನು ನಾವು ಈ ಆಡಳಿತ ಮಂಡಳಿಯು ನಿರ್ಮಿಸಲಾಗಿದೆ. ಯಾನು ಕಟೀಲು ದೇವರನ್ನು ಪ್ರಾರ್ಥನೆ ಮಲ್ತೊಂದು ಭಕ್ತಾದಿಗಳು ಬತ್ತಿನಕಲೆಗೆ ಈ ಶ್ರೀ ದುರ್ಗಾ ಪರಮೇಶ್ವರಿ ವರ್ಮ ದಿನದ ನವರಾತ್ರಿನ ದೇವರಿಗೆ ಜನಕಲು ಸೇವೆನ ಮಲ್ತೊಂದುಲ್ಲೇರು. ಅಂಚನೆ ಬತ್ತಿನಕಲೆಗೆ ದೇವರನ್ನ ಸೇವೆಯನ್ನು ಮಲ್ತೊಂದು ಪಿದಯ ಪೋನಾಗ ಎಂಕುಲು ಅನ್ನ ಪ್ರಸಾದನು ಕೊರೊಂದುಲ್ಲ. ಅಕಲು ವರ್ಮ ಗಂಟೆ ಹಿಡ್ದು ರಾತ್ರಿ 10 ಗಂಟೆ ಮುಟ್ಟಲ ಅನ್ನ ಪ್ರಸಾದವನ್ನು ಕೊರೊಂದು ಜನಕ್ಲೇನು ತೃಪ್ತಿ ಮಲ್ತದ್ದು ಕಡಪಡೊಂದುಲ್ಲ. ಜನಕ್ಕಲು ಸಂತೋಷಡು ಪೋಂದುಲ್ಲೇರು. ಬೊಕ್ಕ ಡಿಸಿನ ಆರ್ಡರ್ ಪ್ರಕಾರ ಈ ಸರ್ತಿ ನವರಾತ್ರಿನ ಭಾಳ ಸರಳ ರೀತಿಡು ಮಲ್ತೊಂದುಲ್ಲ. ಡಿಸಿನ ಆರ್ಡರ್ ಪ್ರಕಾರ ಎಂಕುಲು ಜನಕ್ಲೇನು ಲೈನ್ ಬರ್ಪಾದ ಅಕ್ಲೆಗೆ ಥರ್ಮಲ್ ಸ್ಕ್ರೀನಿಂಗ್ ಬೊಕ್ಕ ಸ್ಯಾನಿಟೈಸೇಷನ್ ಬೊಕ್ಕ ಡಿಸ್ಟೆನ್ಸ್ ದೀದು ಜನಕ್ಲೇನು ದೇವರನ್ನ ದರ್ಶನ ಮಲ್ಪರೆ ಅವಕಾಶ ಮಲ್ತುಕೊರೊಂದುಲ್ಲ. ಎಂಕಲ್ನ ಶಾಲೆ ಜೋಕುಲು ಭಾರಿ ಪೊರ್ಲುದ ಅರೇಂಜ್ಮೆಂಟನ್ನು ಮಲ್ತದು ದೇವರ ದರ್ಶನಗ ಅವಕಾಶ ಮಲ್ದೇರು. ಅಂಚನೆ ಭಕ್ತಾದಿಗಳಿಗೆ ಎಡ್ಡೆ ಆಡು ಪಂಡದು ಎಂಕುಲು ಪ್ರಾರ್ಥನೆ ಮಲ್ತದು. ಎಂಕುಲು ಪ್ರಾರ್ಥನೆ ಮಲ್ತೊಂದು ಅಕ್ಲೆಗೆ ಶುಭ ಹಾರೈಸನ್ನು ಮಲ್ತೊಂದುಲ್ಲ. ಮಲ್ಲಿಗೆ ರಾಶಿಡು ಬೆಳಗು ನೈರೆ ಅಲಂಕಾರ ತೂಯಿನ ಕಣ್ಣಿಗೆ ಇಚ್ಚಿ ಕಷ್ಟದ ಭಾರ ಲೋಕನು ಕಾಪುಲೆಯೇ ಅಪ್ಪೆ ಕೀರ್ತಿನು ಬೆಳಗಾಲೆ ಲೋಕನು ಕಾಪುಲೆಯೇ ಅಪ್ಪೆ ಕೀರ್ತಿನು ಬೆಳಗಾಲೆ ಇಲೇಲು ಜನ್ಮೊಡು ಈ ಪುಣ್ಯ ಮಣ್ಣಿಡು ಬಾಳ್ವೆನು ಮಲ್ಪುನ ಅನುಗ್ರಹ ಕೊರ್ಲಿ ಅಪ್ಪೆನ ಮಹಿಮೆ ಕೊಂಡಾಡು ನಾಗಳಿಗೆ ಕಟೀಲುದ ದುರ್ಗೆ ನನ್ನ ಪಾವನ ಬದುಕೆ ಕಟೀಲದ ಕ್ಷೇತ್ರದ ಈಶ್ವರಿ ಈ ಭೂಮಿನ ತಾಂಕುನ ಶಂಕರಿ ಕಟೀಲುದ ದುರ್ಗೆ ನನ್ನ ಪಾವನ ಬದುಕೆ ಕಟೀಲುದ ದುರ್ಗೆ ನನ್ನ ಪಾವನ ಬದುಕೆ
ಜಾಬಲಿ ಮುನಿನ ಭಕ್ತಿಗೆ ಒಲಿನ ಶಕ್ತಿ ಪೂತ ಪೂಜೆನ ಪಡೆಯುನ ಅಪ್ಪೆನ ಮೂರ್ತಿ ಶುಕ್ರವಾರ ಮಹಾಪೂಜೆ ಅಪ್ಪೆ ಇರಿನ ಸನ್ನಿಧಿಡೆ ಶುಕ್ರವಾರ ಮಹಾಪೂಜೆ ಅಪ್ಪೆ ಇರಿನ ಸನ್ನಿಧಿಡೆ ಮಲ್ಲಿಗೆ ಪುರ್ಪದ ಅಲಂಕಾರಡೊಪ್ಪುನ ಅಪ್ಪೆನ ಪೊರ್ಲುನ ತೂಪಿನ ಭಾಗ್ಯ ನಂದಿನಿ ತುದೆ ಬೈಟ ಕುಲ್ದಿಂಚಿ ದೇವಿ ಕಟೀಲುದ ದುರ್ಗೆ ನನ್ನ ಪಾವನ ಬದುಕೆ ಕಟೀಲದ ಕ್ಷೇತ್ರದ ಈಶ್ವರಿಯೇ ಈ ಭೂಮಿನ ತಾಂಕುನ ಶಂಕರಿಯೇ ಪುಷ್ಪ ಅಲಂಕಾರ ಇಲ್ಲಿ ನಡೆಯುವಂತಹ ಬಹಳ ಮುಖ್ಯ ಸೇವೆಯಾಗಿದ್ದು ಎಳನೀರ ಅಭಿಷೇಕ ಹಾಗೂ ಪಟ್ಟೆ ಸೀರೆ ಹರಕೆ ದೇವಿಗೆ ಬಹಳ ಪ್ರಿಯವಾದದ್ದು. ಇಲ್ಲಿ ನಡೆಯುವಂತಹ ನಿತ್ಯ ಅನ್ನ ಸಂತರ್ಪಣೆ ಬಹಳ ವಿಶೇಷವಾಗಿದೆ. ಅನ್ನದಾನದ ಜೊತೆಗೆ ವಿದ್ಯಾದಾನವನ್ನ ಮಾಡುತ್ತಿರುವುದು ಈ ಕ್ಷೇತ್ರದ ವಿಶೇಷ. ಇಲ್ಲಿಯ ದುರ್ಗಾ ಪರಮೇಶ್ವರಿ ಬಹಳ ವಿಶೇಷತೆಗಳನ್ನು ಒಳಗೊಂಡಿದ್ದು ಇಲ್ಲಿಗೆ ಸಾವಿರಾರು ಭಕ್ತಾರ್ಥಿಗಳು ಬಂದು ಭೇಟಿ ನೀಡುತ್ತಿರುತ್ತಾರೆ. ತಾವು ಇಲ್ಲಿಗೆ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ. ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ